ಮಂಗಳೂರಿನ ಚಿಲಿಂಬಿಯ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ 39ನೇ ವಾರ್ಷಿಕ ಸಾಧನಾ ಸಂಭ್ರಮ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಭ್ರಮ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಚಿಲಿಂಬಿ ಹಿಲ್ಸ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಎಂ ಶಶಿಧರ ಹೆಗ್ಡೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದು ಸಮಾಜಕ್ಕೆ ಮಾದರಿಯಾದ ಸಂಘಟನೆಯಾಗಿದೆ ಎಂದರು. ನಾನು ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಮತ್ತು ಅವರ ಸಂಘಟನೆಯವರನ್ನು ಮತ್ತು ವಿಶೇಷವಾಗಿ ಅಲ್ಲಿ ಒಂದು ಮಹಿಳಾ ಸಂಘಟನೆ ಇದೆ, ಎಲ್ಲವನ್ನು ನೋಡಿದಾಗ ಒಂದು ರೀತಿಯಲ್ಲಿ ಈ ಪ್ರದೇಶದಲ್ಲಿ ಒಂದೇ ಕುಟುಂಬದವರಂತೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ರಿಗೂ ಪರಿಸರದ ಬಗ್ಗೆ ಕಾಳಜಿ ಭಾಳಷ್ಟಿದೆ. 34 ವರ್ಷಗಳಲ್ಲಿ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶೇಷವಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅಂಗನವಾಡಿ ಮಕ್ಕಳಿಂದ ಹಿಡಿದು ಈ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಪ್ರಸ್ತುತ ಅಗತ್ಯವಾಗಿರಬೇಕಾದಂಥ ಕಾರ್ಯಕ್ರಮಗಳನ್ನು ಒಂದು ಬದಿಯಲ್ಲಿ ನೀಡುವುದರ ಮೂಲಕ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನವರು ಈ ಪ್ರದೇಶದ ಪ್ರತಿನಿಧಿಗಳಿಗೆ ಪೂರಕವಾದಂಥ, ಅವರಿಗೆ ಮಾರ್ಗದರ್ಶನ ನೀಡುವಂಥ, ಈ ಪ್ರದೇಶ ಅಭಿವೃದ್ಧಿಯನ್ನಾಗಿ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅನಂತರ ಮಂಗಳೂರು ಮಹಾನಗರ ಪಾಲಿಕೆಯ ಉಪಮೇಯರ್ ರಜನೀಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ 39 ವರ್ಷಗಳಿಂದ ಶಿಕ್ಷಣ, ಆರೋಗ್ಯ, ಸಂಘಟನೆಯಲ್ಲಿ ಸಾಧನೆ ಮಾಡಿದ ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಇನ್ನಷ್ಟು ನಮ್ಮ ಸಮಾಜಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಎಂದು ಹೇಳಿದರು. ಇನಿ ಈ ಒಂದು 34 ವರ್ಷದ ವೇದಿಕೆ ತುಲೆ ಹೆಂಗು ಗೊತ್ತು ಜಾಣೆ ಪುಟ್ಟನಾಗ ಈ ಒಂದು ಸಂದರ್ಭ ಮೂಲ ಉಪ್ಪೆ ಬಂದು ಅಂಚನೆ ಆದರ್ಶಗಳ 36 ಎಂಕಲ ಮಸ್ತ್ ಖುಷಿ ಆಗೊಂಡು ಮಾತಾಡ್ಲ ಮುಖ್ಯವಾದ ಆದರ್ಶ ಫ್ರೆಂಡ್ಸ್ನ ಸುಮಾರು ಒಂದು 4 ವರ್ಷದ ಮಸ್ತ್ ಮುಟ್ಟಾಡು ಅಕಲ ಬಗ್ಗೆ ಅಕಲ ಚಟುವಟಿಕೆ ಅವಡ ಸಂಘಟನೆದ ಬಗ್ಗೆ ತೆರೆಯೋನ್ನಂಚಿನ ಕೆಲಸ ತಿಕ್ಕಂಡು ಯಾನು ಮಸ್ತ್ ಮುಟ್ಟಾಡು ತೂತೆ ಅಕುಲ್ ಮಲ್ಪುನ ಚಟುವಟಿಕೆ ಅವಾರ್ಡ್ ಓವಲ ತನಗೋಸ್ಕರ ಮಲ್ಪುಜೇರು ಆ ಸಂಘದ ಅದು ಪಡು ಅಥವಾ ಮೆಂಬರ್ ಅದು ಪಡು ಆಗೋಸ್ಕರ ಮಲ್ಪುಜೇರು ಆ ಪರಿಸರಡು ಕಷ್ಟ ಬಣ್ಣಗ ಅಕುಲುಲ್ಲೇರು ದಯ ಬಣ್ಣಗ 34 ವರ್ಷ ದುಂಬು ಈ ಒಂಜಿ ಚಿಲ್ಮಿ ಗುಡ್ಡೆ ಪ್ರದೇಶ ಮಸ್ತ್ ಕಷ್ಟ ಇತ್ತನು ದಯ ಬಣ್ಣಗ ಏರೆಗಳ ಬತ್ತದು ಜಾಗದ ಹಕ್ಕು ಪತ್ರ ಒಂದು ಓಲ್ ಎತ್ತುಜಿ ಒಂದೇಗೋಸ್ಕರ ಹೋರಾಟ ಮಲ್ದೇರು ಇನಿ ಪರ್ಪಿನ ನೀರಿಗೆ ಮಸ್ತ್ ಕಷ್ಟ ಎತ್ತಿನ ಸನ್ಬಡ ಐದು ಹೋರಾಟ ಮಲ್ದೇರು. ಇದೇ ವೇಳೆ ಸಭಾ ಕಾರ್ಯಕ್ರಮದಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಶಾರದಾ ಅಂಧರ ಗೀತಗಾಯನ ಕಲಾ ಸಂಘ ಶೃಂಗೇರಿಯವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಜಗದಲ್ಲಿ ಕಾಣೋ, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಜಗದಲ್ಲಿ ಕಾಣೋ, ಹಣದ ತಾಯಿಯನ್ನು ಕಳ್ಕೊಂಡು ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಶಿಪ್ಪಿಂಗ್ ಮತ್ತು ಮಾನಾದಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲಕರಾದ ಅನಿಲ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಸುಂದರ್ ಪೂಜಾರಿ, ಎಸ್ಕೆ ಬಿಲ್ಡರ್ಸ್ ಮಾಲಕರಾದ ಸಂತೋಷ್ ಕುಮಾರ್, ನಿವೃತ್ತ ಯೋಧ ಎಂ ಭಗವಾನ್ ಶೆಟ್ಟಿ ಮಿಚಾರ್ ಗುದ್ದು, ಶ್ರೀ ಕ್ಷೇತ್ರ ಗೆಜ್ಜಿಗೇರಿ ದೇವಿ ವೈದ್ಯತೆ ಕೋಟಿ ಚೆನ್ನಯ್ಯ ಮೂಲಸ್ಥಾನದ ಪ್ರಧಾನ ಕಾರ್ಯದರ್ಶಿ ರವಿ ಪೂಜಾರಿ ಚಿಲಿಂಬಿ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು. ಕೃಷ್ಣನ ನೋಡು ಚೆಲುವೆ, ರಾಧೆಯ ನೋಡು, ಬೃಂದಾವನವ ನೋಡು.
ಮಂಗಳೂರಿನ ಚಿಲಿಂಬಿಯ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ 39ನೆಯ ವಾರ್ಷಿಕ ಸಾಧನಾ ಸಂಭ್ರಮ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಭ್ರಮ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಚಿಲಿಂಬಿ ಹಿಲ್ಸ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಎಂ ಶಶಿಧರ ಹೆಗ್ಡೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದು ಸಮಾಜಕ್ಕೆ ಮಾದರಿಯಾದ ಸಂಘಟನೆಯಾಗಿದೆ ಎಂದರು. ನಾನು ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಮತ್ತು ಅವರ ಸಂಘಟನೆಯವರನ್ನು ಮತ್ತು ವಿಶೇಷವಾಗಿ ಅಲ್ಲಿ ಒಂದು ಮಹಿಳಾ ಸಂಘಟನೆ ಇದೆ, ಎಲ್ಲವನ್ನು ನೋಡಿದಾಗ ಒಂದು ರೀತಿಯಲ್ಲಿ